ಕರಾವಳಿಯ ಪ್ರಸಿದ್ಧಿಯನ್ನು ಪಡೆದಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರ ಸಂಕಷ್ಟದಲ್ಲಿ ಆರ್ಥಿಕ ಸಹಾಯವನ್ನು ಮಾಡುತ್ತಾ ಸುಮಾರು 3 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ತೆಂಕುತಿಟ್ಟಿನ ಪ್ರಖ್ಯಾತ ಭಾಗವತರಾದ ಶ್ರೀ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ 3ನೇ ವರ್ಷದ ಪಟ್ಲ ಸಂಭ್ರಮ ನಾಡಿದ್ದು 27/5/2018 ಭಾನುವಾರದಂದು ಮಂಗಳೂರಿನ ಅಡ್ಯಾರಿನಲ್ಲಿರುವ ಅಡ್ಯಾರ್ ಗಾರ್ಡನ್ನಲ್ಲಿ ಜರುಗಲಿಕ್ಕಿದೆ. ಈ ಸಮಾರಂಭದ ಪತ್ರಿಕಾಗೋಷ್ಠಿಗಾಗಿ ಆಗಮಿಸಿದಂಥ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳನ್ನು ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರಾದ ಶ್ರೀ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರಿದ್ದಾರೆ ಹಾಗೂ ನಾನು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್. ಜೊತೆಯಲ್ಲಿ ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯವರಾದ ಶ್ರೀ ಸಿ.ಎಸ್. ಸುದೇಶ್ ಕಮರ್ರಯ್ಯ ಅವರಿದ್ದಾರೆ. ಸಂಘಟನಾ ಕಾರ್ಯದರ್ಶಿಯವರಾದ ಶ್ರೀ ಕದ್ರಿ ನವನೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಮನು, ಸಂಘಟನಾ ಕಾರ್ಯದರ್ಶಿಯವರಾದ ಶ್ರೀ ಜಗನ್ನಾಥ್ ಶೆಟ್ಟಿ ಬಾಳ, ಜೊತೆ ಕಾರ್ಯದರ್ಶಿಯವರಾದ ಶ್ರೀ ಉದಯಕುಮಾರ್ ಶೆಟ್ಟಿ ಕುಂದಾಪುರ, ಮಹಿಳಾ ಘಟಕದ ಕೇಂದ್ರೀಯ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಮತಿ ಆರತಿ ಆರಾಳ್ವ ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾ ಯತೀಶ್ವರಿಯವರು ವೇದಿಕೆಯಲ್ಲಿದ್ದಾರೆ. ಇನ್ನೊಮ್ಮೆ ತಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಟ್ರಸ್ಟಿನ ಬಗ್ಗೆ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀ ಕದ್ರಿ ನವನೀಶ್ ಶೆಟ್ಟಿಯವರು ನೀಡಲಿಕ್ಕಿದ್ದಾರೆ. 15 ಸೆಪ್ಟೆಂಬರಲ್ಲಿ ಪಟ್ಲಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಉದ್ಘಾಟಿಸಲ್ಪಟ್ಟಿತು. ಆ ಮೊದಲ ಕಾರ್ಯಕ್ರಮದಲ್ಲೇ ಸೇವಾ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಾಯಿತು. ಸಮಾನ ಮನಸ್ಕ ಯಕ್ಷಗಾನ ಆಸಕ್ತರನ್ನು ಸೇರಿಸಿಕೊಂಡು ಕಟೀಲು ಮೇಳದ ಭಾಗವತರಾದ ಸತೀಶ್ ಶೆಟ್ಟಿ ಪಟ್ಲ ಅವರು ಕಟ್ಟಿದ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್. ಯಕ್ಷಧ್ರುವ ಇದು ಅವರಿಗೆ ಪೊಳಲಿ ಘಟಕದವರು ನೀಡಿದಂತಹ ಒಂದು ಬಿರುದು. ಅದನ್ನೇ ಆ ಟ್ರಸ್ಟಿಗೆ ಸರ್ವಾನುಮತದಿಂದ ನೀಡಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎನ್ನುವ ಹೆಸರಲ್ಲಿ ಕಾರ್ಯಾರಂಭವಾಯಿತು. ಆರಂಭದ ಒಂದು ಕಾರ್ಯಕ್ರಮವೇ ಮಾಧ್ಯಮ ಮಿತ್ರರ ಸಂಪೂರ್ಣ ಸಹಕಾರದೊಂದಿಗೆ ಒಂದು ಒಳ್ಳೆಯ ಬಲಿಷ್ಠ ಸಂಘಟನೆಯಾಗಿ ಇದು ಬೆಳೆಯುವಲ್ಲಿ ಒಂದು ಪೂರಕ ವಾತಾವರಣವನ್ನು ಸೃಷ್ಟಿಸಿತು. ಈಗ 3 ವರ್ಷದ ಅವಧಿಯಲ್ಲಿ 30 ಘಟಕಗಳನ್ನು ಹೊಂದಿರುವಂತಹ ಸಂಸ್ಥೆ ಇದು. ದುಬೈ, ಮಸ್ಕತ್, ಕತಾರ್ಗಳಲ್ಲಿಯೂ ಕೂಡ ನಮ್ಮ ಟ್ರಸ್ಟಿನ ಘಟಕಗಳಿವೆ. ಮುಂದೆ ಅಮೇರಿಕದಲ್ಲೂ ಕೂಡ ನೂತನ ಘಟಕ ಆರಂಭವಾಗಲಿದೆ ಅಂತ ಹೇಳುವ ಒಂದು ಸಂತೋಷದ ವಾರ್ತೆಯನ್ನು ಹಂಚಿಕೊಳ್ಳುತ್ತಾ, ಆರಂಭದ ದಿನಗಳಲ್ಲಿದ್ದಂತಹ ನಮ್ಮ ಸೇವಾ ಯೋಜನೆ ಯಕ್ಷಗಾನ ಕಲಾವಿದರಿಗೆ ನೆರವಾಗುವಂತಹ ಯೋಚನೆ ಮತ್ತು ಯೋಜನೆ ಅದು ಮೊದಲ ಕಾರ್ಯಕ್ರಮದಲ್ಲೇ ಕಾರ್ಯರೂಪಕ್ಕೆ ಬಂತು. ಮುಂದೆ ಮಂಗಳೂರು ಪುರಭವನದಲ್ಲಿ ಮೊದಲ ವರ್ಷದ ಕಾರ್ಯಕ್ರಮ, ಮುಂದಿನ ವರ್ಷ ಅಡ್ಯಾರ್ ಗಾರ್ಡನ್ನಲ್ಲಿ, ಈ ವರ್ಷ ಮತ್ತೆ ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪಟ್ಲ ಸಂಭ್ರಮ 2018 ಎನ್ನುವ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಸರಣಿ ಕಾರ್ಯಕ್ರಮಗಳು ನಮ್ಮ ಎಲ್ಲ ಘಟಕಗಳು ನಡೆಸಿಕೊಂಡು ಬರುವಂತಹ ಕಾರ್ಯಕ್ರಮಗಳು. ಪ್ರತಿ ಘಟಕಗಳು ಕೂಡ ಸಕ್ರಿಯವಾಗಿದ್ದುಕೊಂಡು ಆ ಘಟಕದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ಅಲ್ಲಿಯೂ ಕೂಡ ಸೇವಾ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಕಲಾವಿದರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಸಹಾಯ ಹಸ್ತವನ್ನು ನೀಡುವಂತಹ ಕಾರ್ಯಕ್ರಮ ಇದೆ. ಯಕ್ಷಗಾನದ ಕಲಾವಿದರು ಮಾತ್ರವಲ್ಲ, ಅವರ ಮನೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ಗಮನದಲ್ಲಿರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇದು ಕೂಡ ಬಹಳ ಅಚ್ಚುಕಟ್ಟಾಗಿ ಸಂಯೋಜಿಸಲ್ಪಡುವಂತಹ ಒಂದು ಕಾರ್ಯಕ್ರಮ. ಇದರ ಜೊತೆಯಲ್ಲಿ ಪಟ್ಲಾಶ್ರಯ ಯೋಜನೆ ಎನ್ನುವಂತಹ ಒಂದು ಯೋಜನೆ ಸಾಕಾರಗೊಂಡು 100 ಮನೆಗಳನ್ನು ಕಟ್ಟುವಂತಹ ಒಂದು ಕನಸಿಗೆ ಪೂರಕವಾಗಿ ಆರಂಭದಲ್ಲೇ 2 ಮನೆಗಳು ಈಗಾಗಲೇ ಕಟ್ಟಿ ಅದನ್ನು ಫಲಾನುಭವಿಗಳಿಗೆ ನೀಡಲಾಗಿದೆ. 3ನೆಯ ಮನೆ ನಿರ್ಮಾಣವಾಗ್ತಾ ಇದೆ. ಇದಲ್ಲದೆ 100 ಮನೆಗಳನ್ನು ಒಂದೇ ಕಡೆಯಲ್ಲಿ ಸುಮಾರು 5 ಎಕರೆ ಭೂಪ್ರದೇಶದ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ.
ಮಧ್ಯದಲ್ಲಿ ಚುನಾವಣೆ ಬಂದ ಕಾರಣ ಅದು ಸ್ವಲ್ಪ ಹಿಂದೆ ಹೋಯಿತು. ಬಹುಶಃ ಮುಂದಿನ ಪಟ್ಲ ಸಂಭ್ರಮದ ಸಂದರ್ಭದಲ್ಲಿ ನಮಗೆ ಆ ಪಟ್ಲಾಶ್ರಯದ ಆ ಯೋಜನೆ ಸಾಕಾರಗೊಳ್ಳುವಂತಹ ನಿರೀಕ್ಷೆ ನಮಗಿದೆ. 5 ಲಕ್ಷ ರೂಪಾಯಿ ದೇಣಿಗೆ ನೀಡಿದಂತಹ ಮಹನೀಯರ ಹೆಸರನ್ನು ಒಂದು ಮನೆಗೆ ಪ್ರಾಯೋಜಕತ್ವದ ರೂಪದಲ್ಲಿ ಅವರ ಹೆಸರನ್ನು ನಾವು ಇಡುವಂತಹ ಆ ಒಂದು ವ್ಯವಸ್ಥೆಗೆ ಪೂರಕ ಸ್ಪಂದನ ನಮ್ಮ ಎಲ್ಲ ಘಟಕಗಳಿಂದ ಕೂಡ ನಮಗೆ ಸಿಕ್ಕಿದೆ. ಈ ವಾರ್ಷಿಕ ಕಾರ್ಯಕ್ರಮ ಮುಂದಿನ ಸೇವಾ ಯೋಜನೆಗಳಿಗೆ ಅದು ಸೋಪಾನವಾಗಿರುತ್ತದೆ. ಅಡ್ಯಾರ್ ಗಾರ್ಡನ್ನಲ್ಲಿ ಕಳೆದ ವರ್ಷ ನಡೆದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನು ನೋಡಿದಂತಹ ಅನೇಕರು 1 ಲಕ್ಷ ರೂಪಾಯಿ ನೀಡಿ ನಮ್ಮ ಟ್ರಸ್ಟಿಗಳಾಗಿದ್ದಾರೆ. ಅದೇ ರೀತಿ ಆ ಸೇವಾ ಚಟುವಟಿಕೆಗಳನ್ನು ನೋಡಿ ಮೊನ್ನೆ ಪತ್ರಿಕಾ ವರದಿಯನ್ನು ನೋಡಿದಂತಹ ಒಬ್ಬ ಯಕ್ಷಗಾನದ ಹಿತೈಷಿ ನಮ್ಮ ಕುಂಜತ್ತ ಬೈಲಿನಲ್ಲಿ ಪುರಂದರ ಶೆಟ್ಟಿ ಎನ್ನುವ ಕಲಾವಿದರಿಗೆ ಜೋಪುಡಿಯಲ್ಲಿರುವಂತಹ ಆ ಕಲಾವಿದನಿಗೆ ನಾವು ಮನೆ ಕಟ್ಟುವ ಯೋಜನೆಯಲ್ಲಿ ಕೆಸರಕಲ್ಲು ಹಾಕುವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ವರದಿ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಆ ವರದಿಯನ್ನು ನೋಡಿದ ದಾನಿಯೊಬ್ಬರು ನಾನು 5 ಲಕ್ಷ ರೂಪಾಯಿ ಕೊಡ್ತೇನೆ, ನನ್ನ ಲೆಕ್ಕದಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ಎನ್ನುವ ಆ ಒಂದು ಸೇವಾ ಮನೋಭಾವವನ್ನು ನಮಗೆ ವ್ಯಕ್ತಪಡಿಸಿದರು. ಆದ್ದರಿಂದ ಮಾಧ್ಯಮ ಮಿತ್ರರ ಸಹಕಾರ ಪಟ್ಲ ಯೋಚನೆಗಳಿಗೆ ಪೂರಕವಾಗಿದೆ ಎಂದು ನಿಮ್ಮನ್ನು ಅಭಿನಂದಿಸುತ್ತಾ, ನಾಡಿದ್ದು ಶ್ರೇಣಿ ಗೋಪಾಲಕೃಷ್ಣ ಭಟ್ ಅವರ ಹೆಸರಿನ ಆ ವೇದಿಕೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ವಿಶೇಷತೆಯ ಬಗ್ಗೆ, ಕಾರ್ಯಕ್ರಮ ವೈವಿಧ್ಯತೆಯ ಬಗ್ಗೆ ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರು ಮಾಹಿತಿ ನೀಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಪಟ್ಲಯಾನ ಎನ್ನುವಂತಹ ಯಕ್ಷಧ್ರುವ ಪಟ್ಲಯಾನ ಎನ್ನುವಂತಹ ಒಂದು ವಿಶೇಷ ಸಾಹಿತ್ಯ ಕುಸುಮ, ಒಂದು ಕಾಫಿ ಟೇಬಲ್ ಬುಕ್, ಅದು ನಾಡಿದ್ದು ಬಿಡುಗಡೆಯಾಗಲಿದೆ. ಅದರಲ್ಲಿ ಕಳೆದ 3 ವರ್ಷಗಳಲ್ಲಿ ಪಟ್ಲ ಟ್ರಸ್ಟ್ ನಡೆಸಿದಂತಹ ಸಮಗ್ರ ಸಾಧನೆಯ ಚಿತ್ರಣ, ಅದೇ ರೀತಿಯಾಗಿ ಬೇರೆ ಬೇರೆ ಘಟಕಗಳು ಯಾವ ಕಾರ್ಯಕ್ರಮಗಳನ್ನು ನಿರ್ವಹಿಸಿದೆ ಆ ಸಚಿತ್ರ ವರದಿಯನ್ನೊಳಗೊಂಡಂತಹ ಒಂದು ವಿಶೇಷ ಪುಸ್ತಿಕೆ, ಅದು ರಾಕೇಶ್ ಪೂಂಜಾ ಅವರ ಸಂಪಾದಕತ್ವದಲ್ಲಿ ಅಂದು ಬಿಡುಗಡೆಯಾಗಲಿದೆ. ನಾನು ಈ ಟ್ರಸ್ಟನ್ನು ಸ್ಥಾಪಿಸಿದ್ದು ಮಾತ್ರ, ಆದರೆ ಇದರ ಎಲ್ಲ ಜವಾಬ್ದಾರಿಯನ್ನು ತಗೊಂಡದ್ದು ನಮ್ಮ ವೇದಿಕೆಯಲ್ಲಿ ಇವತ್ತು ಕುಳಿತವರು, ನಮ್ಮ ಕಮಿಟಿ. ಅದರಲ್ಲೂ ನಾನು ಈಗ ನವನೀತ್ ಶೆಟ್ಟಿ ಹೇಳಿದ ಹಾಗೆ ಮಾಧ್ಯಮ ವರ್ಗಕ್ಕೆ ಯಾವ ರೀತಿಯ ಧನ್ಯವಾದವನ್ನು ಅರ್ಪಿಸಿದ್ರೂ ಸಾಕಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವ ಕಾರ್ಯಕ್ರಮವನ್ನು ಮಾಡೋದಿದ್ರು ಕೂಡ ಜನಮಾನಸಕ್ಕೆ ಅದು ಮುಟ್ಟದಿದ್ರೆ ಅದು ನಿರರ್ಥಕ. ಆದರೆ ಇಷ್ಟು ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಟ್ರಸ್ಟ್ ಏನು ಸಾಧನೆ ಮಾಡಿದೆಯೋ ಅದರ ಸಂಪೂರ್ಣ ಹೊಣೆಗಾರಿಕೆ ಅಥವಾ ಸಂಪೂರ್ಣ ಸವಲತ್ತು ನಮ್ಮ ದಾನಿಗಳಿಗೆ ಹಾಗೂ ಮಾಧ್ಯಮ ವರ್ಗಕ್ಕೆ ಸಲ್ಲಬೇಕಾದ ಬಂಧುಗಳೇ. ತಾವುಗಳು ಆ ಜನಮಾನಸಕ್ಕೆ ತಲುಪಿಸಿದ ಕಾರಣ ಜನರಿಗೆ ಅದು ರೀಚ್ ಆಯಿತು, ಜನರು ನಮ್ಮೊಂದಿಗೆ ಪಾಲ್ಗೊಳ್ಳುವ ಹಾಗೆ ಆಯಿತು. ಅದರ ಜೊತೆಗೆ ಕಲಾವಿದರು, ನಾವು ಕಲಾವಿದರಿಗೋಸ್ಕರ ಮಾಡುವಾಗ ಕಲಾವಿದರು ಅದರಲ್ಲಿ ಇನ್ವಾಲ್ವ್ ಆಗದಿದ್ದರೆ ಯಾವುದೇ ಪ್ರಯೋಜನ ಇಲ್ಲ. ಕಲಾವಿದರು ಹಾಗೆ ಮಾಡಿಲ್ಲ. ಮೊದಲು ಪ್ರಪ್ರಥಮ ಬಾರಿಗೆ ಕಲಾವಿದರಿಗೆ ಏನು ಎಂಬ ಒಂದು ಸಂಶಯ ಇದ್ರೂ ಕೂಡ ಆಮೇಲೆ ನಮ್ಮ ಫೌಂಡೇಶನ್, ನಮ್ಮ ಸತೀಶಣ್ಣ ಮಾಡುವಂತಹ ಫೌಂಡೇಶನ್ ನಮ್ಮ ಕಾರ್ಯಕ್ರಮ ಎಂಬುದಾಗಿ ಭಾವಿಸಿ ಎಲ್ಲ ತೆಂಕು ಬಡಗಿನ ಎಲ್ಲ ಕಲಾವಿದರು ಅದರಲ್ಲಿ ಪಾಲ್ಗೊಂಡ ಕಾರಣ ಇದು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ಇದು 3ನೇ ವರ್ಷಕ್ಕೆ ಬಂದು ತಲುಪಿದೆ. ಬಂಧುಗಳೇ, ನಾನು ಸಂತೋಷದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ, ಒಬ್ಬ ಕಲಾವಿದ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇಷ್ಟು ಎತ್ತರಕ್ಕೆ, ಅಂದರೆ ಕಲಾವಿದರಿಗೆ ಒಂದು ಸಹಾಯಧನದ ರೂಪದಲ್ಲಿ ಅಥವಾ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು 2 ಕೋಟಿಗೂ ಮಿಕ್ಕಿದ ಒಂದು ಸೇವಾ ಯೋಜನೆಯನ್ನು 2 ವರ್ಷದಲ್ಲಿ ನಾವು ಮಾಡಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಇದೆಲ್ಲ ನಿಮ್ಮಂಥವರ ಸಹಕಾರದಿಂದ ಸಾಧ್ಯತೆ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಡಿದ್ದು ಮೇ 27ನೇ ತಾರೀಕು ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ 2018 ಪಟ್ಲ ಸಂಭ್ರಮ ನಡೆಯಲಿಕ್ಕಿದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಯಕ್ಷಗಾನದ ವಿವಿಧ ಮಜಲಗಳು ಅಬ್ಬರ ತಾಳದಿಂದ ಹಿಡಿದು 8 ಗಂಟೆಗೆ ಅಬ್ಬರ ತಾಳ ಪ್ರಾರಂಭವಾದರೆ 9:30 ಗಂಟೆಗೆ ಸಭಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ, ಡಾಕ್ಟರ್ ಶ್ರೀಮಂತೂರು ನಾರಾಯಣ್ ಶೆಟ್ಟಿ ಹಾಗೂ ಗಣೇಶ್ ಕೊಲೆಕಾಡಿಯವರ ಪ್ರಸಂಗದ ಬಿಡುಗಡೆ ಹಾಗೂ NT ಪೂಜಾರಿ ಅವರ ಕೈಯಿಂದ ಅದು ಉದ್ಘಾಟನೆ ಆಗ್ತಾ ಇದೆ.
ನಮ್ಮ ಮಾಬಲ ಪೂಜಾರಿ ಕಡಂಬೋಡಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಆರೋಗ್ಯ ಶಿಬಿರದ ಉದ್ಘಾಟನೆ ಡಾಕ್ಟರ್ ಜಯಶಂಕರ ಮಾರ್ಲಾ ಅವರ ಕೈಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅನೇಕ ಗಣ್ಯಾತಿ ಗಣ್ಯರೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಆನಂತರ ಯಕ್ಷಗಾನ ಸಪ್ತಸ್ವರ ಕಳೆದ ವರ್ಷ ಕೂಡ 7 ಜನರ ಭಾಗವತೃಗಳ ನೆರವಿನಿಂದ ಅದು ನಡೆದಿದೆ. ಈ ಸಲ ಕೂಡ 7 ಜನ ಭಾಗವತೃಗಳ ಕೈಯಿಂದ ಯಕ್ಷಗಾನ ಸಪ್ತಸ್ವರ ನಡೆಯಲಿದೆ. ಆನಂತರ ಮಹಿಳಾ ಯಕ್ಷಗಾನ, ಆನಂತರ ಯಕ್ಷಗಾನ ತಾಳಮದ್ದಳೆ, ಕುಮಾರಿ ಸಾನ್ವಿ ಮುಂಬೈ ಇವರಿಂದ ಒಂದು 10 ನಿಮಿಷದ ಯಕ್ಷಗಾನದ ನೃತ್ಯ ಒಂದು ಸಣ್ಣ ಮಗುವಿನ ಕೈಯಿಂದ ನಡೆಯಲಿಕ್ಕಿದೆ. ಆನಂತರ ಸಭಾ ಕಾರ್ಯಕ್ರಮ, ಮುಖ್ಯ ಸಭಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಅದರಲ್ಲಿ ಅಧ್ಯಕ್ಷತೆಯನ್ನು ಶಶಿಕಿರಣ್ ಶೆಟ್ಟಿ, ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಆಲ್ಕಾರ್ಗು ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಇವರ ಆಶೀರ್ವಚನವೂ ನಡೆಯಲಿಕ್ಕಿದೆ. ಅನೇಕ ಗಣ್ಯಾತಿ ಗಣ್ಯರು, ನಮ್ಮ ಘಟಕದ ಪದಾಧಿಕಾರಿಗಳು ಸರ್ವರು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಮ್ಮ ಚಲನಚಿತ್ರ ನಟರು, ಅವರು ಪಾಲ್ಗೊಳ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಆನಂತರ ಯಕ್ಷಗಾನ ಹಾಸ್ಯ ವೈಭವ, ಚಲನಚಿತ್ರ ನಟರು, ನಾಟಕ ಕಲಾವಿದರು, ಯಕ್ಷಗಾನ ಕಲಾವಿದರು ಎಲ್ಲರೂ ಸೇರಿ ದೇವದಾಸ್ ಕಾಪಿಕಾಡ್ರವರ ಭಾಗವತಿಕೆ ಕೂಡ ಅದರಲ್ಲಿ ನಡೆಯಲಿಕ್ಕಿದೆ. ನಮ್ಮ ಹೆಮ್ಮೆಯ, ನಮ್ಮ ತವರೂರಿನ ಹೆಮ್ಮೆಯ ಕಲಾವಿದ ನವೀನ್ ಡಿ ಪಡೀಲ್ರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭೋಜರಾಜ ಮಂಜೂರಾಗಲಿ, ಅರವಿಂದ್ ಬೋಳಾರಾಗಲಿ ಅವರೆಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಯಕ್ಷಗಾನದ ಹೆಮ್ಮೆಯ ಕಲಾವಿದ ಬಂಟ್ವಾಳ ಜಯರಾಮಾಚಾರ್ಯರು, ಸೀತಾರಾಮ್ ಕುಮಾರ್ ಕಟೀಲ್, ಇಂತಹ ಅನೇಕ ಹಾಸ್ಯ ಕಲಾವಿದರು ಪಾಲ್ಗೊಳ್ತಾ ಇದ್ದಾರೆ. ಅನಂತರ ಯಕ್ಷಗಾನ ಕಾರ್ಯಕ್ರಮ ತ್ರಿಪುರ ಮತ ನಡೆಯಲಿಕ್ಕಿದೆ. ಇದೆಲ್ಲ ಕಾರ್ಯಕ್ರಮಕ್ಕೆ ಅನೇಕ ಸಂಖ್ಯೆ, ನಮ್ಮ ನಿರೀಕ್ಷೆ 20 ರಿಂದ 25 ಸಾವಿರ ಜನರ ಆ ದಿವಸದ ನಮ್ಮ ನಿರೀಕ್ಷೆ ಇದೆ. ಆಮೇಲೆ ಡಾಕ್ಟರ್ ಶ್ರೀಮಂತೂರು ನಾರಾಯಣ್ ಶೆಟ್ಟಿ ಅವರಿಗೆ ಪಟ್ಲ ಪ್ರಶಸ್ತಿ 2018, ಕಳೆದ ವರ್ಷ ಬಲಿಪ ನಾರಾಯಣ ಭಾಗವತರು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಈ ಸಲ ಡಾಕ್ಟರ್ ಶ್ರೀಮಂತೂರು ನಾರಾಯಣ್ ಶೆಟ್ಟಿ ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಅಂಥವರು ಸ್ವೀಕರಿಸುವುದು ನಮ್ಮ ಟ್ರಸ್ಟಿಗೆ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ. ಯಕ್ಷಗಾನ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆಯನ್ನು ಮಾಡಿದಂತಹ ಒಬ್ಬ ಅಪೂರ್ವ ಕಲಾವಿದ, ಯಕ್ಷಗಾನ ಚಂದೋ ಬ್ರಹ್ಮ ಅಂತಲೇ ಅವರಿಗೆ ಬಿರುದು ಇದೆ ಡಾಕ್ಟರ್ ಶ್ರೀಮಂತೂರು ನಾರಾಯಣ್ ಶೆಟ್ಟರಿಗೆ. ಅವರು ಸ್ವೀಕರಿಸುವುದು ನಮ್ಮೆಲ್ಲರ ಹೆಮ್ಮೆ. ಇಂತಹ ಅನೇಕ ಸೇವಾ ಯೋಜನೆಗಳು ಮತ್ತೆ ಕುಬಣೂರು ಶ್ರೀಧರ್ ರಾಯರಿಗೆ ಕಟೀಲು ಮೇಳದಲ್ಲಿ ಎಷ್ಟೋ ವರ್ಷಗಳ ತಿರುಗಾಟ ಮಾಡಿದಂತಹ ಒಬ್ಬ ಶ್ರೇಷ್ಠ ಕಲಾವಿದ, ಯಕ್ಷಗಾನಕ್ಕೋಸ್ಕರವೇ ಪ್ರತ್ಯೇಕ ಒಂದು ಪತ್ರಿಕೆಯನ್ನು ಸ್ಥಾಪಿಸಿದಂತಹ ಒಬ್ಬ ಪುಣ್ಯಾತ್ಮ, ಪ್ರಪ್ರಥಮವಾಗಿ ಯಕ್ಷಪ್ರಭಾ ಅಂತೇಳಿ ಒಂದು ಅಂತವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಕೊಡುವುದೆಂಬುದಾಗಿ ತೀರ್ಮಾನ ಮಾಡಿದ್ದೀವಿ. ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ನಾವು ಪ್ರಶಸ್ತಿಯನ್ನು ಅದು ನಮಗೆ ಗೊತ್ತಿದ್ದು ಬಂದದ್ದಲ್ಲ, ಗೊತ್ತಿಲ್ಲದೆ ಅಚಾನಕ್ ಆಗಿ ಬಂದಿದೆ. 3 ನಾರಾಯಣಗಳು, ಪ್ರಪ್ರಥಮವಾಗಿ ನಾವು ಪೆರುವಾಯಿ ನಾರಾಯಣ ಶೆಟ್ಟಿಗೆ ಕೊಟ್ಟಿದ್ದೇವೆ, ಆನಂತರ ಬಲಿಪ ನಾರಾಯಣ ಭಾಗವತರಿಗೆ ಕೊಟ್ಟಿದ್ದೇವೆ, ಈ ಸಲ ಶ್ರೀಮಂತರು ನಾರಾಯಣ ಶೆಟ್ಟರಿಗೆ. ಈ 3 ನಾರಾಯಣ ತ್ರಯರು, ಹಾಗೆ ಅದು ಅಚಾನಕ್ ಆಗಿ ಬಂದಿದೆ. ಹಾಗಾಗಿ ನಾರಾಯಣ ಪ್ರಿಯ ಕಾರ್ಯಕ್ರಮ ಅಂತ ಹೇಳುವುದರಲ್ಲಿ 2 ಸಂದೇಹ ಇಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ನಾರಾಯಣ. ಮರಣೋತ್ತರ ಪ್ರಶಸ್ತಿ ಕೂಡ ಕುಬಣೂರು ಶ್ರೀಧರ ಅಂದ್ರೆ ನಾರಾಯಣನ ಮತ್ತೊಂದು ಹೆಸರು ಅಂತೇಳಿ ಅವರಿಗೆ ಎಲ್ಲ ತಳುಕು ಹಾಕಿ ಬರ್ತಾ ಇದೆ. ಅದರ ಜೊತೆಗೆ ಯಕ್ಷಮಿತ್ರರು ದುಬಾಯಿ, ಇದೊಂದು ವಿಚಿತ್ರ ಸನ್ನಿವೇಶ. ಯಾಕಂತ ಹೇಳಿದ್ರೆ ಯಕ್ಷಗಾನ ಕಲಾವಿದರು ದುಬೈಯಲ್ಲಿ ಹೋಗಿ ಆಟ ಮಾಡೋದಿದೆ, ಆದರೆ ದುಬೈಯ ಕಲಾವಿದರು ಅಂದ್ರೆ ಅಲ್ಲಿಯೇ ಹುಟ್ಟಿ ಬೆಳೆದ ಮಕ್ಕಳು ಊರಲ್ಲಿ ಬಂದು ಯಕ್ಷಗಾನ ಮಾಡೋದು, ಇದು ಯಕ್ಷಗಾನದ ಇತಿಹಾಸದಲ್ಲಿ ಪ್ರಪ್ರಥಮ ಅಂತ. ಆ ದುಬೈಯ ಮಕ್ಕಳು ಬಂದು ಇಲ್ಲಿ ಯಕ್ಷಗಾನ ಕಾರ್ಯಕ್ರಮ 1-1.5 ಗಂಟೆಗಳ ಕಾಲ ಯಕ್ಷಗಾನ ಕಾರ್ಯಕ್ರಮ ಇಲ್ಲಿ ಮಾಡಿ ತೋರಿಸಲಿಕ್ಕಿದ್ದಾರೆ. ಶೇಖರ್ ಡಿ ಶೆಟ್ಟಿಗಾರ್ ಇವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆಳಗ್ಗಿನಿಂದಲೇ ಊಟೋಪಚಾರ, ಚಹಾ ತಿಂಡಿಯ ವ್ಯವಸ್ಥೆ ಕೂಡ ಅಲ್ಲಿ ರಾತ್ರಿವರೆಗೆ ಉಚಿತವಾಗಿ ನಡೆಯಲಿದೆ. ಪ್ರಸಂಗ ಸಂಪುಟ ಕೊಲೆಕ್ಕಾಡಿ ಗಣೇಶ ಹಾಗೂ ಡಾಕ್ಟರ್ ಶ್ರೀಮಂತೂರು ನಾರಾಯಣ್ ಶೆಟ್ಟರ ಪ್ರಸಂಗ ಸಂಪುಟಗಳು ಇಲ್ಲಿ ಕದ್ರಿ ನವನೀಶ್ ಶೆಟ್ಟರ ಸಂಯೋಜನೆಯಲ್ಲಿ ಅದು ನಡೆಯಲಿಕ್ಕಿದೆ ಬಂಧುಗಳೇ. ಕಲಾಗೌರವ 9 ಜನ ಯಕ್ಷಗಾನ ಕಲಾವಿದರಿಗೆ ಯಕ್ಷಧ್ರುವ ಕಲಾಗೌರವ ನಡೆಯಲಿಕ್ಕಿದೆ. ಅದರ ಜೊತೆಗೆ ಸತ್ಪಾತ್ರ ಕಲಾವಿದರಿಗೆ 50,000 ರೂಪಾಯಿ, ಹಾಗೆ ತಲಾ 12 ಜನ ಕಲಾವಿದರಿಗೆ ನಾವು ಕೊಡ್ತಾ ಇದ್ದೇವೆ. ಪೂಕಳ ಲಕ್ಷ್ಮೀನಾರಾಯಣ ಭಟ್, ಮೋಹನ್ ಶೆಟ್ಟಿಗಾರರು ಕಟೀಲು ಮೇಳ, ಬಾಬು ಪುರುಷ ಕಟೀಲು ಮೇಳ, ಗೋಪಾಲ ಪೂಜಾರಿ ಈಗ ಹಿರಿಯಡಿಕೆ ಮೇಳದಲ್ಲಿದ್ದರು, ಮೊದಲು ಕರ್ನಾಟಕ ಮೇಳದಲ್ಲಿದ್ದವರು, ಮಂಗಲ್ಪಾಡಿ ಮಾಬಲ್ ರೇ ಹಾಗೂ ಪಂಬಾಪುರ ರಾಜು ಬಡಗಿನ ಕಲಾವಿದರು, ಹಾಲಾಡಿ ಕೃಷ್ಣ ಬಡಗಿನ ಕಲಾವಿದರು,
ಗುಣವಂತೆ ಈಶ್ವರ ಭಂಡಾರಿ ಬೆಡಗಿನ ಕಲಾವಿದರು, ವಾಸುದೇವ್ ಆಚಾರ್ಯ ಕುಳೈ ಹವ್ಯಾಸಿ ಕಲಾವಿದರು, ಜ್ಯೋತಿ ಕಳಸ ಮಹಿಳಾ ಕಲಾವಿದರು. ಗೃಹ ನಿರ್ಮಾಣಕ್ಕೆ ಒಂದು 18-20 ಜನರನ್ನು ಈ ಸಲ ಆಯ್ಕೆ ಮಾಡಬೇಕಾಗಿದೆ. ನಮಗೆ ಅಪ್ಲಿಕೇಶನ್ ಒಂದು 100ಕ್ಕೆ ಮಿಕ್ಕಿ ಬಂದಿದೆ. ಅದರಲ್ಲಿ ನಾವು 20 ಜನರಿಗೆ ತಲಾ 25,000 ರೂಪಾಯಿ ಆಗಿ ಆಯ್ಕೆ ಮಾಡಿ ಕೊಡ್ತಾ ಇದ್ದೀವಿ. ಆನಂದ ಅಂಕೋಲ, ದಿವಾಕರ ಬಂಗಾಡಿ, ಜನಾರ್ದನ ಉಪ್ಪುಂದ, ಮಿಜಾರ್ ತಿಮ್ಮಪ್ಪ, ರಾಮ ಭಂಡಾರಿ, ಈಶ್ವರ ಪ್ರಸಾದ್ ಧರ್ಮಸ್ಥಳ, ಅಣ್ಣಿಗೌಡ, ತುಂಬೆ ಚಂದ್ರಾಸ, ದೇವಪ್ಪ ಗೌಡ ಕಟೀಲುಮೇಳ, ಲಕ್ಷ್ಮಣ ಬೆರ್ಮದೆ ಕಟೀಲುಮೇಳ, ವಸಂತಗೌಡ ಕಾಯರ್ತರ್ಕೆ ಕಟೀಲುಮೇಳ, ಆನಂದ ಮಡಿಪು ಕಟೀಲುಮೇಳ, ಸೋಮರಶೇಖರ ಭಟ್ ಕಟೀಲುಮೇಳ, ರಾಮಚಂದ್ರ ಮುಕ್ಕ ಕಟೀಲುಮೇಳ ಹಾಗೂ ಬಡಗಿನ ಒಂದು 4-5 ಜನ ಕಲಾವಿದರಿಗೆ, ಹೀಗೆ ಒಂದು 20 ಜನ ಕಲಾವಿದರನ್ನು ಈ ಸಹಾಯಧನಕ್ಕೆ ವಸಂತಗೌಡ ಕಾಯರ್ತರ್ಕೆ ಧರ್ಮಸ್ಥಳ ಮೇಳದವರು, ಹೀಗೆ ಒಂದು 20 ಜನರನ್ನು ತಲಾ 25,000 ರೂಪಾಯಿ ಹಾಗೆ ನಾವು ಅವರಿಗೆ ಸಹಾಯಧನ ನೀಡ್ತಾ ಇದ್ದೇವೆ. ಪಟ್ಲ ಪ್ರಶಸ್ತಿ 1 ಲಕ್ಷ ರೂಪಾಯಿಯ ಮೊತ್ತದ ಜೊತೆಗೆ ಡಾಕ್ಟರ್ ಶ್ರೀಮಂತರು ನಾರಾಯಣ ಶೆಟ್ಟರಿಗೆ, ಮರಣೋತ್ತರ ಪ್ರಶಸ್ತಿ ಕುಬಣರು ಶ್ರೀಧರ ರಾಯಗೆ 25,000 ರೂಪಾಯಿಯ ಗೌರವಧನದೊಂದಿಗೆ ಅವರ ಕುಟುಂಬಕ್ಕೆ ನಾವು ನೀಡ್ತಾ ಇದ್ದೇವೆ. ಯಕ್ಷಧ್ರುವ ಕಲಾ ಪ್ರಶಸ್ತಿ 8 ಜನ ಕಲಾವಿದರಿಗೆ ತಲಾ 10,000 ರೂಪಾಯಿಯ ಗೌರವಧನದೊಂದಿಗೆ ನೀಡಲಿಕ್ಕಿದ್ದೇವೆ. ವಿದ್ಯಾರ್ಥಿ ವೇತನ ಅದು ನಮಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಯಾಕಂತೇಳಿದ್ರೆ ಈ ಸಲ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತೇಳಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹವ್ಯಾಸಿ ಹಾಗೂ ಬಡಗು ತೆಂಕಿನ ಅಂದರೆ ಎಲ್ಲ ಕಲಾವಿದರ ಮಕ್ಕಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ನೀಡ್ತಾ ಇದ್ದೇವೆ. ಸಾಧಾರಣ ಅದರ ಜವಾಬ್ದಾರಿಯನ್ನು ಡಾಕ್ಟರ್ ಮನು NITK ಪ್ರೊಫೆಸರ್, ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರು, ಅವರು ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಸಾಧಾರಣ ಒಂದು 4-5 ದಿವಸ ಕಾಲೇಜಿಗೆ ರಜೆ ಮಾಡಿ ಅದರ ಬೆನ್ನಲ್ಲೇ ಇದ್ರು ಪಾಪ ಅವರು ಅದನ್ನು ನೋಡ್ತಾ ಇದ್ದಾರೆ. ವೈದ್ಯಕೀಯ ಶಿಬಿರ ಮತ್ತೆ ರಕ್ತದಾನ ಶಿಬಿರ, ಇದಕ್ಕೆ ಅನೇಕ ಕಲಾವಿದರು, ಪ್ರೇಕ್ಷಕರು, ನಮ್ಮ ಅಭಿಮಾನಿಗಳೆಲ್ಲ ಸೇರಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ದೇರಳಕಟ್ಟೆಯ KS ಹೆಗಡೆ ಮೆಡಿಕಲ್ ಅದರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಉಚಿತವಾಗಿ ಔಷಧಿ ಕೂಡ ಅದರಲ್ಲಿ ವಿತರಣೆ ಮಾಡ್ತಾ ಇದ್ರು. ಯಕ್ಷಗಾನದ ಕಲಾವಿದರು ಹಾಗೂ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟು ನೀಡ್ತಾ ಇದ್ದಾರೆ ಅವರು. ಬಂಗಾರದ ಪದಕ, ಪ್ರತಿಭಾ ಪುರಸ್ಕಾರದ ಜೊತೆಗೆ ಬಂಗಾರದ ಪದಕ ಕೂಡ ಇನ್ವಿಟೇಷನ್ ಅಲ್ಲಿ ಪ್ರತ್ಯೇಕವಾಗಿ ಅದನ್ನು ಬಿಂಬಿತವಾಗಿರಿಸಿದೆ. ಅದರ ಜೊತೆಗೆ ಅದೃಷ್ಟ ಯೋಜನೆ ಮೊದಲು ಕಲಾವಿದರಿಗೆ ಮಾತ್ರ ಇತ್ತು, ಈ ಸಲ ಪ್ರತ್ಯೇಕವಾಗಿ ಪ್ರೇಕ್ಷಕರಿಗೆ ಕೂಡ ಕಳೆದ ವರ್ಷ ಕೂಡ ಬಂದಿತ್ತು. ನಮಗೆ ನಾವು ಬೆಳಿಗ್ಗಿನಿಂದ ಸಂಜೆವರೆಗೆ ನಾವು ಕೂತ್ಕೊಳ್ತೇವೆ, ನಮಗೂ ಒಂದು ಏನಾದರೂ ಒಂದು ಇಡಿ ಅಂತೇಳಿ ಈ ಸಲ ಒಂದು ಅದೃಷ್ಟ ಯೋಜನೆ ಅಂತೇಳಿ ಬಂಗಾರದ ಪದಕ ನಾವು ಪ್ರೇಕ್ಷಕರಿಗೂ ಕೂಡ ಇಟ್ಟಿದ್ದೇವೆ. ಅದರ ಪ್ರಯೋಜನವನ್ನು 12 ಗಂಟೆ ಒಳಗೆ ಅಲ್ಲಿ ಬಂದು ಪಾಲ್ಗೊಂಡವರಿಗೆ ಮಾತ್ರ, ಅವರ ಹೆಸರನ್ನು ನೋಂದಾಯಿಸಿದ್ರೆ ಮಾತ್ರ ಅವರಿಗೂ ಕೂಡ ಪ್ರೇಕ್ಷಕರಿಗೂ ಕೂಡ ಅದೃಷ್ಟ ಯೋಜನೆ ನೀಡಿದ್ದೇವೆ. ಆಮೇಲೆ ಮರಣೋತ್ತರ ಸಹಾಯ ಹಸ್ತ ತಲಾ 50,000 ರೂಪಾಯಿ ಹಾಗೆ ನಾರಾಯಣ ಪಾಟಾಳಿ ಪಡುಮಲೆ ಇವರ ಕುಟುಂಬಕ್ಕೆ ನೀಡ್ತಾ ಇದ್ದೀವಿ. ಹಾಗೆ ಇಂತಹ ಅನೇಕ ಯೋಜನೆಗಳು ಇನ್ನು ವಿವರವಾಗಿ ಇನ್ವಿಟೇಷನ್ ಅಲ್ಲಿದೆ, ನಮಗೆ ಹೇಳಲಿಕ್ಕೆ ಕಷ್ಟ ಆಗ್ತಾ ಉಂಟು. ಇದರಲ್ಲಿ ಅಪಘಾತ ವಿಮಾ ಯೋಜನೆ, ಇನ್ಶೂರೆನ್ಸ್ ಅನೇಕ ಕಲಾವಿದರು ಮಾಡಿದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಇನ್ನೂ ಆಗದ ಕಲಾವಿದರು ತಾವು ಬಂಧುಗಳು ದಯವಿಟ್ಟು ಪ್ರತಿ ಮನೆಗೂ ಅದನ್ನು ತಲುಪಿಸ್ತೀರಿ ಎಂಬ ಭರವಸೆ ನಮಗೆ ಇದೆ. ಇದಕ್ಕೆ ಮುಂದೆ ಕೂಡ ಮಾಡಿದ್ದೀರಿ. ತಲಾ 3 ಲಕ್ಷದವರೆಗೆ ಆಕ್ಸಿಡೆಂಟಲ್ ವಾರ್ಷಿಕವಾಗಿ ಕ್ಲೈಮ್ ಆಗುತ್ತೆ. ನಿವ್ ಇಂಡಿಯಾ ಇನ್ಶೂರೆನ್ಸ್, ಒಂದು ವೇಳೆ ಆ ಕಲಾವಿದ ಆಕ್ಸಿಡೆಂಟಲಿ ಮೃತಪಟ್ಟ ಎಂಬುದಾಗಿದ್ದರೆ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿಯ ಮೊತ್ತ ಅವರ ಕುಟುಂಬಕ್ಕೆ ಸಿಗುವ ಹಾಗೆ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುರತ್ಕಲ್ ಘಟಕದವರು. ಕಾರ್ಕಳ ಘಟಕದಿಂದಲೂ ಕಾರ್ಕಳದ ಆ ಸೈಡಿಂದ ಬರುವವರಿಗೆ ಉಚಿತವಾಗಿ ವಾಹನದ ವ್ಯವಸ್ಥೆಯನ್ನು